ಇಬ್ಬರನ್ನ ಮದುವೆಯಾಗಿ ವಂಚಿಸಿದ್ದ ಭೂಪನೊಬ್ಬ ಮೂರನೇ ಮದುವೆಯಾಗಿದ್ದಾನೆ. ಎರಡನೇ ಹೆಂಡತಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ ಬಗ್ಗೆ ಮಂಗಳೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವನ ಕುರಿತಾದ ಒಂದು ವರದಿ ಇಲ್ಲಿದೆ. ಈತನ ಹೆಸರು ರಾಘವೇಂದ್ರ ಕುಲಕರ್ಣಿ. ಈತ ಬೆಂಗಳೂರಿನ ಬಸವೇಶ್ವರ ಬಡಾವಣೆಯವನು. ಮೂಡುಬಿದ್ರೆಯ ಹೆಣ್ಣೊಬ್ಬಳನ್ನ ಮದುವೆಯಾದ ಈತ ಹೆಣ್ಣಿನ ಕಡೆಯವರಿಗೆ ತನ್ನ ಬಳಿ ಸಾಕಷ್ಟು ಆಸ್ತಿ ಇದೆ ಎಂದು ನಂಬಿಸಿ 1 ಲಕ್ಷ ಹಣ ಪಡೆದಿದ್ದ. ಆದರೆ ಆಗಲೇ ಆತನಿಗೆ ಖ್ಯಾತ ಜ್ಯೋತಿಷಿಯೊಬ್ಬರ ಮಗಳ ಜೊತೆ ವಿವಾಹವಾಗಿತ್ತು. ಮೂಡುಬಿದ್ರೆಯ ಹುಡುಗಿಯನ್ನು ಮದುವೆಯಾದ ಬಳಿಕ ರಾಘವೇಂದ್ರ ಆಕೆಗೆ ಮಾನಸಿಕ ದೈಹಿಕ ಹಿಂಸೆ ನೀಡಲು ಆರಂಭಿಸಿದ. ಆಕೆಯನ್ನ ಕೆಲಸಕ್ಕೆ ಕಳುಹಿಸಿ ತಾನು ಉಂಡಾಡಿಯಾಗಿ ತಿರುಗಾಡಿಕೊಂಡಿದ್ದ. ಹೆರಿಗೆಗೆ ಊರಿಗೆ ಬಂದ ಹೆಂಡತಿಯನ್ನ ಇನ್ನಿಲ್ಲದಂತೆ ಕಾಡಿದ್ದ. ಹೆಂಡತಿ ಊರಿಗೆ ಮರಳುತ್ತಿದ್ದಂತೆ ಆತ ತನ್ನ ಚಟ ಆರಂಭಿಸಿದ. ಊರಿನಿಂದ ವಾಪಸ್ಸು ಬೆಂಗಳೂರಿಗೆ ಹೋದ ಎರಡನೇ ಪತ್ನಿಯನ್ನು ಊರಿಗೆ ಹೋಗುವಂತೆ ಒತ್ತಾಯಿಸಿ ಕಳುಹಿಸಿದ್ದ. ಆ ಸಂದರ್ಭದಲ್ಲಿ ಇನ್ನೊಬ್ಬಳನ್ನ ಮದುವೆಯಾಗಿದ್ದ. ಅಲ್ಲ, ನೀನು ಫಸ್ಟ್ ಮದುವೆ ಆದದನ್ನು ಹೇಳದೆ ನಮ್ಮ ಹುಡುಗಿನ ಎರಡನೇ ಅದೇ ಅವಳು ಬದುಕಿದ್ದಾಗೆ ಮೂರನೇದಾಗ್ಲಿಕ್ಕೆ ಆಗಿದೆ ಅಂತಿದ್ಯಾ ನೀನು? ಆಗಿದ್ಯಾ? ಮದುವೆ ಆಗೋಯ್ತಾ? ಯಾವಾಗಾಯ್ತು? ಕಳಿಸಿದ್ಯಾ? ಯಾವಾಗ ಮದುವೆ ಆದದ್ದು? ಯಾವ ಮಠದಲ್ಲಿ? ಎಷ್ಟು ತಾರೀಕಿಗೆ? ಇರೋ ಅವ್ನು ಮಾತಾಡ್ತಾ ಇದ್ದಾನೆ. ಇರೋ, ಎಷ್ಟು ತಾರೀಕಿಗೆ ಆದದ್ದು? ಅವನ ಜೊತೆಗಿದ್ಲು, ಇವಳ ಜೊತೆಗಿದ್ಲು ಹೇಳ್ತಾಳೆ. ಅವ್ಳು ಯಾಕೆ ಬೆಳಿಗ್ಗೆ ಸಂಜೆವರೆಗೆ ದುಡಿಬೇಕು ಹೇಳು? ಅಲ್ಲ, ನೀನು ಇನ್ನು ಆಕೆಯ ಮನೆಯವರು ಪೊಲೀಸ್ ದೂರು ನೀಡಲು ಮುಂದಾದ್ರು. ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗದಂತೆ ರಾಘವೇಂದ್ರ ಮಾವ ಸಾಕಷ್ಟು ಒತ್ತಡ ತಂದಿದ್ದ. ಆತ ಈ ಹಿಂದೆ ಹೆಸರಾಂತ ಸೀರಿಯಲ್ಗೆ ಸಹಾಯಕ ನಿರ್ದೇಶಕನಾಗಿದ್ದ. ಆದರೆ ಮಹಿಳಾ ಠಾಣಾ ಅಧಿಕಾರಿಗಳಾದ ಶ್ರೀಲತಾ ಮತ್ತು ರೇವತಿಯವರು ದಿಟ್ಟತನದಿಂದ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ. ಸ್ಪಂದನ ಟಿವಿ ಉಡುಪಿ.